ಬಾಸ್ ಅಂದ್ರೆ ಅದು ಅಭಿಮಾನಿಗಳ ಸಾಗರ. ದರ್ಶನ್ ಒಂದು ಕಡೆ ಬರ್ತಾರೆ ಅಂದ್ರೆ ಸಾಕು, ಅಲ್ಲಿ ಜಾತ್ರಣೆ ನಿರ್ಮಾಣವಾಗುತ್ತೆ. ಹೀಗಿರುವಾಗ ಡಿ ಬಾಸ್ನ ಸಿನಿಮಾ ರಿಲೀಸ್ ಆದಾಗ ಮೊದಲ ದಿನದ ಕ್ರೇಜ್ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನು ನಾವು ನಿಮಗೆ ಮತ್ತೆ ಮತ್ತೆ ಹೇಳುವ ಅಗತ್ಯವಿಲ್ಲ. ಸಿನಿಮಾ ರಿಲೀಸ್ ಅಂದ್ರೆ ಮೊದಲ ದಿನ ನಟ, ನಟಿಯರು, ನಿರ್ದೇಶಕ, ನಿರ್ಮಾಪಕರು ಚಿತ್ರಮಂದಿರಕ್ಕೆ ಭೇಟಿ ಕೊಡ್ತಾರೆ, ಪ್ರೇಕ್ಷಕರ ಜೊತೆಗೆ ಬೆರೆಯುತ್ತಾರೆ. ಆದರೆ ದರ್ಶನ್ ಯಾವುದೇ ಕಾರಣಕ್ಕೂ ಮೊದಲ ದಿನ ಚಿತ್ರಮಂದಿರಕ್ಕೆ ಭೇಟಿ ಕೊಡಲ್ಲ. ಅದು ಏಕೆ ಗೊತ್ತಾ? ದರ್ಶನ್ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ರೆ ಜನ ಜಾತ್ರೆ ನಡೆಯುತ್ತೆ, ಚಿತ್ರಮಂದಿರ ಡ್ಯಾಮೇಜ್ ಆಗುತ್ತೆ. ಈ ಬಗ್ಗೆ ಚಿತ್ರಮಂದಿರದವರೇ ಡಿ ಬಾಸ್ನಲ್ಲಿ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಡಿ ಬಾಸ್ ಚಿತ್ರಮಂದಿರಕ್ಕೆ ಭೇಟಿ ಕೊಡಲ್ಲ. ಈ ವಿಚಾರವನ್ನು ಸ್ವತಃ ದರ್ಶನ್ ಅವರೇ ಈ ಹಿಂದೆಯೇ ಹೇಳಿದ್ರು. ಈ ಮಧ್ಯೆ ಒಂದಿಷ್ಟು ಆತ್ಮೀಯರ ಚಿತ್ರಗಳಿಗೆ ಡಿ ಬಾಸ್ ಸದ್ದಿಲ್ಲದೆ ಭೇಟಿ ಕೊಟ್ಟಿದ್ದೂ ಇದೆ. ಆದರೆ ಇದೀಗ ಮತ್ತೊಂದು ಕಾರಣವನ್ನು ಡಿ ಬಾಸ್ ಸ್ವತಃ ನೀಡಿದ್ದಾರೆ. ಅದು ಏನ್ ಗೊತ್ತಾ? ಒಂದು ಸಿನಿಮಾ ಹೌಸ್ಫುಲ್ ಆದ್ರೆ 90% ಮಂದಿ ನನ್ನ ಸೆಲೆಬ್ರಿಟಿಗಳೇ ಚಿತ್ರಮಂದಿರದ ಒಳಗಡೆ ಇರ್ತಾರೆ. ಉಳಿದ 10% ಇತರ ಪ್ರೇಕ್ಷಕರು ಇರ್ತಾರೆ. ಅವರು ಯಾರ ಫ್ಯಾನ್ಸ್ ಕೂಡ ಅಲ್ಲ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಅದ್ಯಾವಾಗ್ಲೂ ಟಿಕೆಟ್ ಅನ್ನು ಬುಕ್ ಮಾಡಿ ಬಂದಿರ್ತಾರೆ. ಕಾಮನ್ ಪ್ರೇಕ್ಷಕನಾಗಿ ಚಿತ್ರವನ್ನು ನೋಡ್ತಿರ್ತಾರೆ. ಇತ್ತ ನನ್ನ ಸೆಲೆಬ್ರಿಟಿಗಳ ಅರಚಾಟ ಪರಚಾಟ. ಈ ಮಧ್ಯೆ ನಾನು ಅಲ್ಲಿಗೆ ಹೋದ್ರೆ 10% ಪ್ರೇಕ್ಷಕರಿಗೆ ಸಿನಿಮಾ ನೋಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಅದು ನನಗೆ ಇಷ್ಟವಿಲ್ಲ. ಹೀಗಾಗಿ ನಾನು ಚಿತ್ರಮಂದಿರಕ್ಕೆ ಭೇಟಿ ಕೊಡಲ್ಲ ಎಂದು ಸ್ವತಃ ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.